ಪುತ್ತೂರು ಹಾಲಿ ಶಾಸಕರನ್ನ ಟೀಕಿಸಿ ಮಾಜಿ ಶಾಸಕರನ್ನ ಹೊಗಳಿದ್ದ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಜೀವ ಬೆದರಿಕೆ ಹಾಕಲಾಗಿದೆ. ಈ ವಿಚಾರ ಈಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಕಾಂಗ್ರೆಸ್ ಕಾರ್ಯಕರ್ತ ಹೇಕಿಂ ಕುರ್ನಾಟಕ ಎಂಬುವರು ಶಾಸಕರಿಗೆ ಸವಾಲ್ ಹಾಕಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸೇರುವುದಿಲ್ಲ ಅಂತ ಶಾಸಕರು ಪುತ್ತೂರಿನ ಮಹಾಲಿಂಗೇಶ್ವರ ಮುಂದೆ ಪ್ರಮಾಣ ಮಾಡಲಿ ಎಂದು ಹಕೀಂ ಸವಾಲು ಹಾಕಿದ್ದಾರೆ. ಪೂಜಾ ಪೊಕ್ಕಡೆ ಎಂಕ್ಲೆ ಬಾಯಿಗುರ ಕೋಲ್ವಾಟಿಯರ ಬರೋರ್ಚಿ ಗೊತ್ತಾನತ್ತ ಶಾಸಕರ ಬಗ್ಗೆ ಮಾತಾಡೋರ್ಚಿ ನಿಕ್ಕ ಶಾಸಕರ ಬಗ್ಗೆ ಆಯ್ತು ಹೊತ್ತಿಯ ನಾಯಿ ಎಂಕ್ಲ ಅರ್ನ ಆರೆಗೆ ಬೋಡದು ಜೀವ ಜೀವ ಕೊರಿಯರ್ಲ ರಡ್ಡಿ ಗೊತ್ತಾನತ್ತ ಬೊಕ್ಕ ಬಾಕಿದ ಈ ಆಲೋಚನೆ ಅನ್ಪು ಬಾಕಿದೇನಲ್ಲ ರಡ್ಡಿ ಪೂರೆಗ್ಲ ರಡ್ಡಿ ಇತ್ತನಾಗ್ಲೆ ಚೂರ ಆಲೋಚನೆ ಮಂತನು ನಿನ್ನ ಎಡ್ಡೆಗೆ ಮನ್ಪುಣೆ. ಈ ಆಡಿಯೋ ಒಂದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಶಾಸಕ ಅಶೋಕ್ ರೈ ಅವರು ಬೆಂಬಲಿಗರು ಎಂದು ಹೇಳಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ಹಕೀಂ ಕುರ್ನಾಟಕ ಅವರು ಶಾಸಕರ ವಿರುದ್ಧ ಮಾತನಾಡಿದ ಆಡಿಯೋ ಒಂದು ವೈರಲ್ ಆಗಿತ್ತು. ಈ ಆಡಿಯೋ ಮುಂದಿಟ್ಟುಕೊಂಡು ಬಿಜೆಪಿ ಪ್ರತಿಭಟನೆಯಲ್ಲಿ ಹಕೀಂ ಕುರ್ನಾಟಕ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ ಘಟನೆ ನಡೆದಿತ್ತು. ಈ ಘಟನೆಗಳು ನಡೆದಾಗ ಶಾಸಕರು ಬೆಳಗಾವಿ ಅಧಿವೇಶನದಲ್ಲಿ ಬ್ಯುಸಿಯಾಗಿದ್ದಾದರೂ ಇಲ್ಲಿ ಅವರ ಅಭಿಮಾನಿಗಳು ಎಂದು ಹೇಳಿ ಹಕೀಂ ಕುರ್ನಾಟಕ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಈ ವಿಚಾರವಾಗಿ ಹಕೀಂ ಪುತ್ತೂರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿ ತಾನು ಶಾಸಕರ ಕಾರ್ಯವೈಖರಿಯ ಬಗ್ಗೆ ಮಾತನಾಡಿದ್ದು ಹೌದು ಎಂದು ಒಪ್ಪಿಕೊಂಡಿದ್ದಾರೆ. ಹಾಗಂತ ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಎಂದು ಅವರು ಹೇಳಿಕೊಂಡಿದ್ದಾರೆ. ನಾನು ಹಲವು 5-6 ತಿಂಗಳಿಂದ ಪುತ್ತೂರಿನ ರಸ್ತೆದ ಬಗ್ಗೆ ನಾನೇ ನೋಡ್ತಾ ಇದ್ದೇನೆ. ನಾನು ಇವತ್ತನ್ನು ಮಾಡ್ಬೋದು, ನಾಳೆ ಮಾಡ್ಬೋದು, ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಶಾಸಕರಿದ್ದಾರೆ, ಆಗ್ಬೋದು, ಮಳೆ ನಿಂತ ಕೂಡಲೇ ಮಾಡ್ಬೋದು ಅಂತೇಳಿ ಆ ಭಾವನೆಯಲ್ಲಿದ್ದೆ. ಏಕೆ ನಮ್ಮ ಪಕ್ಷದ ವಿರುದ್ಧ ಆಗ್ಬೋದು ನಾನು ಮಾತನಾಡಿದರೆ, ನಮ್ಮ ಸರ್ಕಾರದ ವಿರುದ್ಧ ಆಗ್ಬೋದು ಅಂತೇಳಿ ನಾವು ಇದನ್ನು ಶಾಸಕರ ಗಮನಕ್ಕೆ ತಂದೆ. ಆದಷ್ಟು ಬೇಗ ರಸ್ತೆ ಒಂದು ರಿಪೇರಿ ಮಾಡಿಸಿ ಅಂತೇಳಿ. ಯಾವುದಕ್ಕೆ ಅವರು ತಲೆನೇ ಹಾಕೋದಿಲ್ಲ. ಆಗ ನನ್ನ ಮನೊಂದು ವಾಯ್ಸ್ ಹಾಕಿದ್ದೆ. ಯಾವ ಉದ್ದೇಶಕ್ಕೆ ಹಾಕಿದ್ದೇನೆ ಅಂತ ಹೇಳಿದರೆ, ನಮ್ಮ ಶಾಸಕರ ಡಿಮಾಂಡ್ ಏನು, ಈ 1.5 ವರ್ಷದಲ್ಲಿ ಅವರು ಮಾಡಿದಾದ್ರೆ ಏನು, ಪುತ್ತೂರಿಗೆ ಬರೀ ಅಧಿವೇಶನದಲ್ಲಿ ತುಳು ಮಾತನಾಡೋದು. ನಾನು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲಿಯಾದರೂ ಒಂದು ಮೆಡಿಕಲ್ ಕಾಲೇಜ್ ಆಗೋದಾದರೆ ಅದು ಜಿಲ್ಲೆಯ ರಾಜಧಾನಿಗೆ ಆಗೋದು, ಮಂಗಳೂರಿಗೆ. ಅದು ಪುತ್ತೂರಿಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇವರು 50 ವರ್ಷ ಶಾಸಕರಾದರೂ ಇವರು ಮುಖ್ಯಮಂತ್ರಿ ಆದರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಸಲ್ಲದ ಹೇಳಿಕೆ ಕೊಡುವುದನ್ನು ನಿಲ್ಲಿಸಿ, ನಾವು ಗೆಲ್ಲಿಸಿದ್ದೇವೆ, ನಮ್ಮ ಹತ್ರ ಜನರು ಹಿಡಿದು ಕೇಳ್ತಾರೆ. ಆದ ಕಾರಣ ನಾವೊಂದು ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾವು ನಿಮ್ಮನ್ನು ಗೆಲ್ಲಿಸಿ ನಮ್ಮ ತಲೆಗೆ ನಾವೇ ಹೊಡೆಯುವ ಥರ ಆಗಿದೆ ಅಂತೇಳಿ ನಾನು ಆ ಭಾವನೆಯಲ್ಲಿ ಹೇಳಿದ್ದು. ಯಾಕೆ, ಇವರೊಂದು ನಿಜವಾದ ರಾಜಕಾರಣಿ ಅಲ್ಲ, ಇವರು ಬಿಸ್ನೆಸ್ ಮ್ಯಾನ್, ಇವರು ಪಾರ್ಟ್ ಟೈಮ್ ರಾಜಕಾರಣಿ. ಇವರು ವಾರದಲ್ಲಿ 4 ದಿನ ಬೆಂಗಳೂರಲ್ಲಿ, 3 ದಿನ ಪುತ್ತೂರಲ್ಲಿ ಇರುವುದು. ಜನಪ್ರತಿನಿಧಿ ಆದ ನಂತರ 24 ಗಂಟೆ ಕಾರ್ಯಕರ್ತರಿಗೆ, ಜನಸಾಮಾನ್ಯರಿಗೆ ಸ್ಪಂದನೆ ಮಾಡಬೇಕು. ಇನ್ನು ಕಾಂಗ್ರೆಸ್ ಪಕ್ಷ ಪುತ್ತೂರಿನಲ್ಲಿ ಅಧಿಕಾರಕ್ಕೆ ಬರಲು ತಾನು ಕೂಡ ಸಾಕಷ್ಟು ಕೆಲಸ ಮಾಡಿದ್ದು ತನ್ನ ಕಾರು 15 ದಿನ ಅಶೋಕ್ ರೈ ಅವರಿಗೆ ನೀಡಿದ್ದೇನೆ. ಅವರ ಲೆಕ್ಕದಲ್ಲಿ ಒಂದು ಗ್ಲಾಸ್ ಚಹಾ ಕೂಡ ನಾನು ಕುಡಿಯದೆ ಪಕ್ಷಕ್ಕೆ ದುಡಿದಿದ್ದೇನೆ. ಆದರೆ ಅವರ ಕಾರ್ಯವೈಖರಿಯನ್ನು ತಿದ್ದಿಕೊಳ್ಳಲು ಹೇಳಿದ ವಿಚಾರಕ್ಕೆ ಜೀವ ಬೆದರಿಕೆ ಹಾಕುವ ರೀತಿಯಲ್ಲಿ ಅವರ ಬೆಂಬಲಿಗರು ಮಾತನಾಡ್ತಾ ಇದ್ದಾರೆ. ಶಾಸಕ ಅಶೋಕ್ ರೈ ಅವರು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸೇರುವ ಎಲ್ಲ ಲಕ್ಷಣ ಇದೆ, ಇಲ್ಲಾಂದ್ರೆ ಪುತ್ತೂರು ಮಹಾಲಿಂಗೇಶ್ವರ ಮುಂದೆ ಪ್ರಮಾಣ ಮಾಡಲಿ ಎಂದು ಸವಾಲನ್ನು ಹಾಕಿದ್ದಾರೆ. ನಮ್ಮ ಪಕ್ಷ ಸಂಘಟನೆಗಳಿಗೆ ಅವರೊಂದು ಪ್ರೋತ್ಸಾಹ ಕೊಡೋದು. ಅದೇ ಥರ ನಾನು ಮಾತನಾಡಿದ್ದು, ನಾನು ಒರಿಜಿನಲ್ ಕಾಂಗ್ರೆಸ್, ನನ್ನ ರಕ್ತ ಕಾಂಗ್ರೆಸ್, ನಾನು ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ಮಿಥುನ್ ರೈ ಅವರ ಪರವಾಗಿ ಕೆಲಸ ಮಾಡಿದ್ದೇನೆ. ಅದಕ್ಕಿಂತ ಮುಂಚೆ ನಾನು ವಿದೇಶದಲ್ಲಿದ್ದೆ. ನಮ್ಮ ನಗರಸಭೆ ಎಲೆಕ್ಷನಲ್ಲಿ ಯಾವ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲುವುದಿಲ್ಲ 28ನೇ ವಾರ್ಡಲ್ಲಿ. ಅದು ಗೆಲ್ಲಲಿಕ್ಕೆ ಮೂಲ ಕಾರಣ ಹಕೀಂ ಕುರ್ನಾಟಕ. ನಾನು ಚಾಲೆಂಜ್ ಹಾಕಿ ಟಿಕೆಟ್ ಪಡೆದಿದ್ದೇನೆ ಯೂಸುಫ್ ಪ್ರಿನ್ಸ್ ಅವರಿಗೆ. ಅಲ್ಲಿ ಸಿಟ್ಟಿಂಗ್ ಕೌನ್ಸಿಲರ್ಗೆ H. ಮೊಹಮ್ಮದ್ ಅಲಿ ಅವರಿಗೆ ಕೊಡಬಾರದು, ಅವರೊಬ್ಬ ದೊಡ್ಡ ನಾಯಕರು, ಅವರು ಎಲ್ಲಿ ನಿಂತರೂ ಗೆಲ್ತಾರೆ, ಇಲ್ಲಿ ನಮ್ಮ ಯುವಕರಿಗೆ ಕೊಡಿ ಅಂತೇಳಿ ಕೊಟ್ಟು ಅಲ್ಲಿ ಪಕ್ಷೇತರಾಗಿ ನಿಂತರು, ಬಂಡಾಯ ಕಾಂಗ್ರೆಸ್ ಆಗಿ. ಆದರೂ ನಾನು ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ನ ಗೆಲ್ಲಿಸಿದ್ದೇನೆ ಅಲ್ಲಂತೇಳಿ ಅಲ್ಲಿನ ಕೌನ್ಸಿಲರ್ ಯೂಸುಫ್ ಪ್ರಿನ್ಸ್ ಹೇಳಿ, ಪುತ್ತೂರಿನ ಅವತ್ತಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಡಗಣ್ಣೂರು ಹೇಳಿ, ಅವತ್ತಿನ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಹೇಳಿ ನಾವು ಪಕ್ಷಕ್ಕೋಸ್ಕರ ದುಡ್ದಿಲ್ಲ ಅಂತೇಳಿ, MP ವಿಶ್ವನಾಥ್ ಅವರು ಹೇಳಿ, ಮೊಹಮ್ಮದ್ ಅಲಿ ಅವರು ಹೇಳಿ, ನಮ್ಮನ್ನು ಟಾರ್ಗೆಟ್ ಮಾಡೋದು ಬೇಡ. ಈಗ ನಾನು ಅಷ್ಟು ವಿಚಾರಕ್ಕೆ ಹೇಳಿದ್ದಕ್ಕೆ ಶಾಸಕರ ಸಂಸ್ಕೃತಿ ತೋರಿಸಿದಾರಲ್ಲ ಅವರು. ಅವರದೇ ಸಮುದಾಯದ ವ್ಯಕ್ತಿಗೆ ನಾನೊಬ್ಬ ಮುಸಲ್ಮಾನ ಅಂತೇಳಿ ನನಗೆ ಬೆದರಿಕೆ, ಕೊಲೆ ಬೆದರಿಕೆ ಆಗ್ತಾರೆ ಅಂತ ಹೇಳಿದರೆ ಇದು ಪ್ರಜಾಪ್ರಭುತ್ವ ದೇಶನ. ಇಲ್ಲಿ ಶಾಸಕರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಇಲ್ಲಿ ಕೋಮು ಪ್ರದೇಶ ಅಂತೇಳಿ ಇಡೀ ಮಾಧ್ಯಮದಲ್ಲಿ ಹೇಳ್ತಾರೆ. ಆದರೆ ಈ ಕೋಮು ಪ್ರದೇಶದಲ್ಲಿ ಒಬ್ಬ ಮುಸಲ್ಮಾನ ಕಾಂಗ್ರೆಸ್ಸನಿಗೆ, ಒಬ್ಬ ಅವರದೇ ಸಮುದಾಯದ ಯುವಕರ ಹತ್ರ ನನಗೆ ಬೆದರಿಕೆ ಆಗ್ತಾನೆ, ಬಂದು ನೋಡು, ನೀನು ಎದುರಿ ಬಂದು ಮಾತನಾಡೋದು. ನಾನು ಇಡೀ ಕರ್ನಾಟಕ ಉದ್ದಕ್ಕೂ ತಿರುಗಾಡ್ತಾ ಇದ್ದೇನೆ, ನಾನು ಒಬ್ಬನೇ ಹೋದು, ನನ್ನೊಟ್ಟಿಗೆ ಯಾರು ಇರುವುದಿಲ್ಲ ಹಿಂದೆ ಮುಂದೆ, ನಾನು ಕಾರಲ್ಲಿ ಡ್ರೈವಿಂಗ್ ಮಾಡೋದು. ಅದು ಎದುರಿ ಬದುಕುವಂಥ ವ್ಯಕ್ತಿ ಹಕೀಂ ಕುರ್ನಾಟಕ ಅಲ್ಲ.
ಕೊಲೆ ಬೆದರಿಕೆ ಕೈಕಾಲು ಕಡಿಲಿಕ್ಕೆ ತುಂಬ ಜನ ಬಂದಿದ್ದಾರೆ. ನನ್ನ ಕೈಕಾಲು ಗಟ್ಟಿದ್ದ ಕಾರಣ ಇವತ್ತು ನಾನು ಇದು ಮೇಲ್ನೋಟಕ್ಕೆ ಸಣ್ಣ ಘಟನೆ ಅಂತ ಅನಿಸಿದ್ರು ಕಾರ್ಯಕರ್ತನೊಬ್ಬನ ಅಸಮಾಧಾನ ಇಡೀ ಪಕ್ಷಕ್ಕೆ ದೊಡ್ಡ ಹೊಡೆತ ನೀಡಬಹುದು. ಶಾಸಕ ಅಶೋಕ್ ಕುಮಾರ್ ರೈ ಪಕ್ಷದ ಕಾರ್ಯದ ಸಂದರ್ಭದಲ್ಲಿ ಕಾರ್ಯಕರ್ತರ ಜೊತೆ ಕಾಣಿಸಿಕೊಳ್ತಾರೆ ಹೊರತು ಬೇರೆ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಕಡೆಗಣಿಸ್ತಾರೆ ಎಂಬ ಆರೋಪ ಕೂಡ ಇದೆ. ಹೀಗಾಗಿ ಈ ಘಟನೆಯ ಲಾಭವನ್ನ ಬಿಜೆಪಿಯವರು ಪಡೆದುಕೊಂಡರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ.